ಬುಡಕಟ್ಟು ಮಹಿಳೆಯೊಬ್ಬರ ಬಟ್ಟೆ ಬಿಚ್ಚಿಸಿ ಹಲ್ಲೆ ನಡೆಸಿದ ಆರೋಪದಲ್ಲಿ 9 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರಿಪಳ್ಳ ಗ್ರಾಮದಲ್ಲಿ ಹಲವು ಮಂದಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಘಟನೆ ಏಪ್ರಿಲ್ 19ರಂದು ನಡೆದಿದೆ ಅಂತ ಹೇಳಲಾಗ್ತಿದೆ. ಎಲ್ಲ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. 35 ವರ್ಷದ ಮಹಿಳೆ ನೀಡಿದ ದೂರಿನ ಅನ್ವಯ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಗುಂಪೊಂದು ತನ್ನ ಬಟ್ಟೆ ಹರಿದು ಅರೆಬೆತ್ತಲು ಮಾಡಿ ವಿಡಿಯೋವನ್ನ ಚಿತ್ರೀಕರಿಸಿದೆ ಅಂತ ಮಹಿಳೆ ದೂರನ್ನ ನೀಡಿದ್ರು. ಅಕ್ಕ ಹಾಗೂ ತಾಯಿಯ ಮೇಲೂ ಹಲ್ಲೆಯನ್ನ ನಡೆಸಲಾಗಿದೆ ಅಂತ ಆಪಾದಿಸಲಾಗಿತ್ತು. ಆರೋಪಿಗಳನ್ನ 30 ವರ್ಷದ ಸಂದೀಪ್, 29 ವರ್ಷದ ಸಂತೋಷ್, 55 ವರ್ಷದ ಗುಲಾಬಿ, 30 ವರ್ಷದ ಸುಗುಣ, 38 ವರ್ಷದ ಕುಸುಮ, 55 ವರ್ಷದ ಲೋಕಯ್ಯ, 35 ವರ್ಷ ಪ್ರಾಯದ ಅನಿಲ್, 40 ವರ್ಷದ ಲಲಿತಾ ಹಾಗೂ 40 ವರ್ಷ ಪ್ರಾಯದ ಚೆನ್ನಕೇಶವ ಅಂತ ಗುರುತಿಸಲಾಗಿದ್ದು ಆರೋಪಿಗಳೆಲ್ಲರೂ ಅದೇ ಗ್ರಾಮದವರಾಗಿದ್ದಾರೆ. ದೂರು ನೀಡಿದ ಮಹಿಳೆ ಸಲ್ಲಿಸಿದ ಅರ್ಜಿಯ ಹಿನ್ನೆಲೆ ಮಹಿಳೆ ಮತ್ತು ಅವರ ಅಕ್ಕ ವಾಸ್ತವ್ಯ ಇದ್ದಂಥ ಸರ್ಕಾರಿ ಭೂಮಿಯನ್ನ ಅಳತೆ ಮಾಡಲು ಕಂದಾಯ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಅಧಿಕಾರಿಗಳ ಕಾರ್ಯಕ್ಕೆ ಆರೋಪಿಗಳು ಆಕ್ಷೇಪಿಸಿದ್ರು ಅಂತ ಹೇಳಲಾಗ್ತಾ ಇದ್ದು, ಸರ್ವೆ ಮಾಡಲು ಬಂದ ಅಧಿಕಾರಿಗಳನ್ನ ಸ್ಥಳದಿಂದ ವಾಪಸ್ಸು ಕಳುಹಿಸಲಾಗಿತ್ತು. ಬಿಜೆಪಿ ಮುಖಂಡನ ನೇತೃತ್ವದ ತಂಡದಿಂದ ಕೃತ್ಯ ನಡೆದಿರುವುದಾಗಿ ದಲಿತ ಪರ ಸಂಘಟನೆಯ ಮುಖಂಡರು ಸದ್ಯ ಆರೋಪಿಸ್ತಾ ಇದ್ದಾರೆ. ಜಾಗೃತಿಗೆ ಕೊಟ್ಟಿದ್ದೇವೆ. ಅದರ ವಿಷಯದಲ್ಲಿ ತುಂಬ ತಕರಾರಿತ್ತು. ಅದಕ್ಕೆ PDO VL ಬಂದಿದ್ರು ಸ್ಪಾಟಿಗೆ. ಬರುವಾಗ ಚಿಕ್ಕ ಚಿಕ್ಕ ಮಾತಿ ಗಲಾಟೆಯಾಗಿ PDO ಮತ್ತು VL ಹೊರಟು ಹೋದರು, ನೀವು ನೋಡ್ಕೊಳ್ಳಿ ಅಂತೇಳಿ. ಆ ನಂತರ ನಮ್ಮ ಮೈನ್ ಮೆಂಬರ್ ಮರಾಠಿ ಸಂಘದೊಬ್ಬ ಮೆಂಬರ್ ಇದ್ದಾರೆ, ಚೆನ್ನಕೇಶವ ಅಂತ ಹೇಳ್ಕೊಂಡು ಅವರು ಹೋದ ತಕ್ಷಣವೇ ಅವರು ಚೂರು ಒಂದು 2 ನಿಮಿಷನೂ ಆಗಿಲ್ಲ. ಅದರ ತಕ್ಷಣ ಅಲ್ಲಿದ್ದ ಮಹಿಳೆಯರಿಗೆಲ್ಲ ಅವರು 30 ಜನ ಇದ್ದರು ಅವರ ಕಡೆಯಿಂದ, ನಮ್ಮ ಜನೆಯಿಂದ ಬರೀ 5 ಜನ ಇದ್ದದ್ದು. ಅವರು ಹೋದ ತಕ್ಷಣವೇ ಅಲ್ಲಿ ಚೆನ್ನಕೇಶ್ವರು ಸನ್ನೆ ಮಾಡಿದರು, ಗಲಾಟೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಕೊಂಡು. ಹುಡುಗಿಯರೆಲ್ಲ ಬಂದು ನಮ್ಮದು ಅಕ್ಕ ಇದ್ದಾರೆ ಜ್ಯೋತಿ ಅಂತ ಹೇಳ್ಕೊಂಡು ಅವ್ರು ನಿಂತ್ಕೊಂಡು ಮಾತಾಡ್ತಿರುವಾಗ ಬಂದು ಕೆಪ್ಪೆಗೊಂದು ಬಾರಿಸಿದ್ರು. ಕೆಪ್ಪೆಗೊಂದು ಬಾರಿಸಿ ಅವರು ಜ್ಯೋತಿ ಅವ್ರದ್ದು ಬಟ್ಟೆ ಎಳಿಲಿಕ್ಕೆ ಹೋಗೋವರು ತಂಗಿ ಸುರೇಖ ಅವರು ತಡಿಲಿಕ್ಕೆ ಹೋಗುವಾಗ ಅವರು 3-4 ಜನ ಹೆಂಗಸರು ಬಂದರು. ಸುರೇಖನ ಬಟ್ಟೆ ಎಲ್ಲ ಹರಿದು ತುಂಡು ಮಾಡಿ ಬಿಸಾಡಿದ್ದಾರೆ. ಬಿಸಾಡಿ ಆದಮೇಲೆ ಸಹ ಅವರದ್ರಲ್ಲಿ ಸಂದೀಪ್ ಅಂತೇಳಿ ಮೈನಿದ್ದ ಅವರದ್ದು ಮಗ, ಅವನೇನಂತ ಹೇಳಿದ್ರು, ಅಲ್ಲ ಅವಳದೆಲ್ಲ ಹರೀರಿ ಬಂಕ ಮಾಡಿ ಅವಳನ್ನು ಹಾಗೆಲ್ಲ ಅನ್ಯವಾಚ ಬೇಡ ಭಾಷೆಯಲ್ಲೆಲ್ಲ ಬೈದಾದ್ಮೇಲೆ ನಾನು ಹೇಳಿದ್ದೆ, ನನಗೆ ಅಂದರೆ ಹುಷಾರಿಲ್ಲ, ಅದಕ್ಕೆ ತಂಗಿ ಅಂದರೆ ಹೇಳಿದೆ, ಸರಿ ಹೋಗಿ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ಅಂತ ಹೇಳಿದೆ. ಬಟ್ಟೆ ಚೇಂಜ್ ಮಾಡಲಿಕ್ಕೆ ಸಹ ಅವರು ಬಿಡ್ತಿಲ್ಲ, ಹಿಂದಿಯಲ್ಲಿ ಓಡಿ ಬರ್ತಿದ್ದಾರೆ. ಅವಳು ಅದೇ ಬಟ್ಟೆಯಲ್ಲಿ 5 ನಿಮಿಷ ಅಲ್ಲೇ ಇದ್ದರು. ಮತ್ತೆ ಎಲ್ಲರೂ ಹೋದಾದ್ಮೇಲೆ ಅವಳು ಬಟ್ಟೆ ಚೇಂಜ್ ಮಾಡಲಿಕ್ಕೆ ಬಂದರು ಅಷ್ಟೇ ಇದ್ದಾರೆ. ಅಂದರೆ ಹಿಂದಿಯಲ್ಲಿ ಬಂದು ಒಂದು ತುಂಡು ಬಟ್ಟೆ ಹೋಗಿದೆ, ಈಗ ಇನ್ನೊಂದು ತುಂಡು ಬಟ್ಟೆ ಸರಿತಾರೆ ಅಂತ ಹೇಳಿ ತುಂಬ ಹೆದರಿಕೆ ಆಗಿತ್ತು. 5 ನಿಮಿಷ ಬಿಟ್ಟು ಮತ್ತೆ ಅವರೆಲ್ಲ ಹೋದ್ಮೇಲೆ ಬಂದು ಬಟ್ಟೆ ಚೇಂಜ್ ಮಾಡಿದ್ರು. ಆ ನಂತರ ಇದೆಲ್ಲ ಆಯಿತು. ನಾವು ಹುಷಾರಿದ್ದು ಇವಳಿಗೆ ಎದೆಲ್ಲ ತುಂಬ ನೋವಾಗಿತ್ತು. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ. ಅಲ್ಲಿ ಹೋದ್ಮೇಲೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ಮೇಲೆ ನಮ್ಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ನಮ್ಮದು ಕೌನ್ಸಿಲರ್ ಒಬ್ಬರು ಪ್ರವೀಣ್ ಅಂತ ಹೇಳ್ಕೊಂಡು ಎಲ್ಲರೂ ಡಿಸ್ಚಾರ್ಜ್ ಆಯಿತು, ರಾಜ್ಯ ಪಂಚಾಯತ್ಗೆ ಎಲ್ಲಿ ಆಯಿತು ಅಂತ ಹೇಳ್ಕೊಂಡು ಇದು ಮಾಡಿದರು. ನಾವು ಆಯ್ತು ಅಂತೇಳಿ ಮರುದಿವಸ ಬುಧವಾರ ಮಧ್ಯಾಹ್ನ ನಮ್ಮನ್ನು ಕರೆದಿದ್ದು ಸಿಗ್ನೇಚರಿಗೆ, ಯಾರ ಮೇಲೆಲ್ಲ ಕೇಸ್ ಆಗಿದೆ ಎಲ್ಲರೂ ಬಂದು ನಾವು 5-6 ಜನರ ಮೇಲೆ ಕೇಸ್ ಹಾಕಿದ್ರು. ಬಿಟ್ಟು ಕೇಸ್ ಹಾಕ್ತಾ ಹೇಳಿ ಬಿಟ್ಟುಬಿಟ್ರು. ಆಮೇಲೆ ನಮಗೆ ಮನೆಗೆ ಬಂದು ತುಂಬ ಅಂದರೆ ಮನೆಗೆ ಬಂದ ಮೇಲೆ ಅವನು ಸಂದೀಪ್ ಮನೆ ನಮ್ಮ ಮನೆ ಪಕ್ಕನೇ, ಅವರ ಮನೆಯಿಂದ ಅವನು ಆಚೆ ಹೋಗಬೇಕು. ಅವನು ಬೇಡದ ಪದಿಲ್ಲ, ಅವಳದ್ದು ಬಟ್ಟೆ ಮಾತ್ರ ಅಲ್ಲ ಅವಳದ್ದು ಬಾಕಿದ್ಸು ಎಲ್ಲ ಹರಿದಾಕ್ಬೇಕಂತೇಳಿ ಪುನಃ ಸ್ಟಾರ್ಟ್ ಮಾಡಿದ. ಅವಾಗ ನಮಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ನಾವು ಪುನಃ ಹೋದ್ವಿ. ಇಂಚಿತ್ನ ಅನ್ಯಾಯ ಈ ನಡು ಪಬ್ಲಿಕ್ ರೋಡ್ ಅಕ್ಲೆಲ್ಲದ ಪೊನ್ನ ಗಂಡ ಅಕ್ಲ ಇಂಚೆನೆ ಮಲ್ಪುವೇರ ಇತ್ತ ಎಂಕ್ಲೆ ಪನದುಲೇರ ನಿಕ್ಲ ಕೇಸು ಪಿರದೆಪ್ಪುಲೇ ಪಂಡದು ಅಪ್ಪಗೆ ಎಂಕ್ಲು ದಾಯಿಗ ಅಪ್ಪ ನ್ಯಾಯ ತಿಕ್ಕಂದ ಎಂಕ್ಲು ದಾಯಿಗೋಸ್ಕರ ಕೇಸು ಪಿರದೆಪ್ಪುಡು ಎಂಕ್ಲಿ ಈ ವಿಷಯ ಎಂಕ್ಲೆ ನ್ಯಾಯ ತಿಕ್ಕೊಡೆ ಪ್ರತಿಯೊಂದು ಮಹಿಳಾ ಆಯೋಗದಾಗ್ಲೇಗ ಅತ್ತ ನಮ್ಮ ಕನಿಷ್ಠ ಪಕ್ಷದಾಗ್ಲಿ ಪ್ರತಿಯೊಂದು ನಮ್ಮ ಮಹಿಳಾ ಆಯೋಗದಾಗ್ಲಿ ಪೂರೇರೆಗ್ಲ ಎಂಕ್ಲು ಪನ್ಪುಂದಾದ ಫಲ ಎಂಕ್ಲೆ ನ್ಯಾಯ ಒದಗದು ಕೊರು ನನ್ನ ಮಿತ್ತಿಗೆ ವಾ ಪೊನ್ನಗ್ಲೆ ಇಂಚಿತ್ನ ಪೊಸಿಷನ್ ಬರ್ರಬಲ್ಲಿ ಪಬ್ಲಿಕ್ ರೋಡ್